ತಪ್ಪು ಮಾಡಿದ್ರೆ ಹೇಳಿ ಸ್ವಾಮಿ, ನಮಗೆ ನೋವಾಗ್ತದೆ. ಇಷ್ಟು ಜನರಿಗೆ ಪ್ರತಿ ವಾರ ಅಕ್ರಮ ಸಕ್ರಮ ಮಾಡುವ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತಿನವರೆಗೆ ಅಕ್ರಮ ಸಕ್ರಮ 94C 94CC ಪ್ರತಿ ವಾರ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿ ನಾವು ಹಕ್ಕುಪತ್ರ ಕೊಡುವುದಿಲ್ಲ ಅಂತ ನಮ್ಮ ಮೇಲೆ, ಅದು ಒಂದು ದಿವಸಕ್ಕೆ ಇವರು ಅಲ್ಲಿ ಹೋಗಿ ಧರಣಿ ಮಾಡುವಂಥ ಕೆಲಸ, ಅಲ್ಲಿ ಹೋಗಿ ಧಿಕ್ಕಾರ ಕೂಗುವಂಥ ಕೆಲಸ, ಬೇಡವಾದ ಪದಗಳನ್ನು ನಮ್ಮ ಮೇಲೆ ಬಳಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಸಮಾಜ ಇವರನ್ನು ಖಂಡಿಸುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿ, ಯಾವನೊಬ್ಬ ಮಾತಾಡುವಾಗ ಯಾವುದೇ ಒಂದು ಅಶೋಕ್ ಕುಮಾರ್ ರೈ ಅವರ ಅಪ್ಪನ ಜಾಗನ ಅಂತ ಕೇಳ್ತಾನೆ ಇವರ ಪ್ರತಿಭಟನೆಯಲ್ಲಿ. ಅಶೋಕ್ ರೈ ಅವರು ಕೊಡ್ತಾ ಇರೋದು ಅಶೋಕ್ ರೈ ಅವರ ಅಪ್ಪನ ಜಾಗನ ಅಂತ ಒಬ್ಬ ಕೇಳ್ತಾನೆ. ನಮ್ಮ ಮನಸ್ಸಿಗೂ ಕೂಡ ನೋವಾಗ್ತದೆ. ಒಂದು ಕಡೆಯಿಂದ ನೋವಾಗ್ತದೆ, ಒಂದು ಕಡೆಯಿಂದ ನಮ್ಮ ಶಕ್ತಿಯನ್ನು ಪರಿಶೀಲಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಅಂತ ಆಗ್ತದೆ. ಆ ಕೇಳ್ತಾರಲ್ಲ, ನನ್ನ ವೈಯಕ್ತಿಕ ನೆಲೆಯಲ್ಲಿ ಯಾರಾದರೂ ವಾಗ್ದಾಳಿ ಮಾಡಿದರೆ ನನ್ನ ಎದುರು ಬಂದವರು ಮಾಡುವಂಥ ಮಾಡಬೇಕು. ಒಳ್ಳೆಯ ಸಂಸ್ಕಾರಯುತ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಯಾರೂ ಕೂಡ ಈ ರೀತಿ ವಾಗ್ದಾಳಿ ಮಾಡುವುದಿಲ್ಲ. ನನ್ನ ಅಪ್ಪ ಅವ್ರಿಗೇನು ಮಾಡಿದ್ದಾರೆ, ನನ್ನ ತಂದೆ ಅವ್ರಿಗೆ ಏನಾದರೂ ತೊಂದರೆ ಮಾಡಿದಾರಾ? ಅಲ್ಲ, ನಾವು ಅಕ್ರಮ ಸಕ್ರಮ ಮಾಡುವುದು ತಪ್ಪ ಅಲ್ಲ? ಇವರ ಹಿಂದಿನ ಶಾಸಕರು ಇದ್ರಲ್ಲ, ಇವರು ಎಷ್ಟು ಜನ, ಅವರ ದಾಖಲೆಯನ್ನು ತಗೊಳ್ಳಿ ಸ್ವಾಮಿ. ನಿಮ್ಮ ಇಷ್ಟು ಜನ ಶಾಸಕರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರಲ್ಲ, ಅವರ ಅಂಕಿಅಂಶಗಳನ್ನು ತಗೊಳ್ಳಿ. ನಿಮ್ಮ ಶಾಸಕರು ಎಷ್ಟೆಷ್ಟು ಅಕ್ರಮ ಸಕ್ರಮ ಬೈಠಕ್ಗಳನ್ನು ಮಾಡಿದ್ದಾರೆ, ಎಷ್ಟೆಷ್ಟು ಜನರಿಗೆ ಅಕ್ರಮ ಸಕ್ರಮ ಕೊಟ್ಟಿದ್ದಾರೆ, 94C ಕೊಟ್ಟಿದ್ದಾರೆ, 94CC ಕೊಟ್ಟಿದ್ದಾರೆ. ಅದನ್ನು ನೋಡಿ ಮತ್ತೆ ಸಾರ್ವಜನಿಕರ ಎದುರುಗಳು ಮಾತಾಡಿ. ಅದು ಯಾವುದೇ ನಿಮಗೆ ಅದರ ಹಕ್ಕೇ ಇಲ್ಲ, ನೀವು ಏನೂ ಮಾಡಿಲ್ಲ, ಇವತ್ತಿನವರೆಗೆ ಮಾಡಲಿಲ್ಲ. ನಮ್ಮ ಮೇಲೆ ಹೇಳ್ತಿರಲ್ಲ, ನನ್ನ ತಂದೆಯ ಮೇಲೆ ಹೇಳ್ತಿರಲ್ಲ. ಮತ್ತು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳನ್ನು ಬಳಸ್ತಾನೆ. ರಾಜಕೀಯದಲ್ಲಿ ಏನು ಬೇಕಾದರೂ ಬಳಸ್ತಾರೆ, ಏನು ಬೇಕಾದರೂ ಹೇಳ್ತಾರೆ. ಆದರೆ ತಂದೆ ತಾಯಿಗೆ ಬೈಯುವಂಥದ್ದು ಸರಿಯಲ್ಲ. ಇದು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳ ಪ್ರಯೋಗ ಮಾಡುವುದಿಲ್ಲ. ಅದನ್ನು ಅವ್ರು ತಿಳ್ಕೊಳ್ಬೇಕು. ನಾನು ಕೂಡ ಅದಕ್ಕಿಂತ ಕಟುವಾದ ಭಾಷೆಯನ್ನು ಉಪಯೋಗಿಸ್ಬೋದು. ಇನ್ನೆಲ್ಲಾದರೂ ಮುಂದೆ ಅವನು ಮಾತಾಡಲಿಕ್ಕಿದ್ರೆ ನನ್ನ ಎದುರು ಬಂದು ಮಾತಾಡಬೇಕು. ನಾನು ಕಟುವಾದ ಭಾಷೆಗಳನ್ನು ಬಳಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಸಾರ್ವಜನಿಕವಾಗಿ ಒಂದು ಜನಪ್ರತಿನಿಧಿ ಆದ್ದರಿಂದ ನಾನು ಕಟುವಾದ ಭಾಷೆಯನ್ನು ಬಳಸಲಿಕ್ಕೆ ಹೋಗುವುದಿಲ್ಲ. ಅದು ಒಳ್ಳೆಯ ಸಂದೇಶ ಅಲ್ಲ. ಇನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನನ್ನ ಆತ್ಮೀಯರು ಆಗಿರುವಂಥವರು ಒಂದು ಎರಡು ವಿಚಾರಗಳನ್ನು ಹೇಳಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು BJPಯಿಂದ ಬೆಳೆದು ಬಂದವರು. ಸ್ವಾಮಿ, BJPಯಿಂದ ಬೆಳೆದು ಬಂದದ್ದಲ್ಲ. BJP ನನಗೆ ಕೂತಿದ್ದು ಮೇಲುಗಡೆಯಿಂದ. BJPಯವರು ನನ್ನನ್ನು ತುಳಿಯುವಂಥ ಕೆಲಸ ಮಾಡಿದ್ದಾರೆ. ಹೌದು, BJPಯಲ್ಲಿ ಇದ್ದೆ ನಾನು. ಅವರು ಕೂಡ ನನ್ನ ಆತ್ಮೀಯರಾಗಿದ್ದರು. ಆದರೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ದಯಮಾಡಿ ಪುಸ್ತಕ ಓದುವ, ಪೇಪರ್ ಓದುವ, ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಕೆಲಸಗಳನ್ನು ನೀವು ಮಾಡಬೇಕು. ವಿಧಾನ ಪರಿಷತ್ ಸದಸ್ಯರು ಹಿಂದೆ ಹೇಗೋ ನಡೀತಿತ್ತು, ಈಗ ಸ್ವಲ್ಪ ಓದಿ ಸ್ವಾಮಿ, ಓದಿ ತಿಳ್ಕೊಂಡು ಮಾಡಿ. ನಾನು ಉದ್ಯಮ ಮಾಡಿದ್ದೀನಿ, ಟ್ಯಾಕ್ಸ್ ಕಟ್ಟಿದ್ದೀನಿ, ವ್ಯಾಪಾರ ಮಾಡಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ, ಸಮಾಜ ಸೇವೆ ಮಾಡ್ಕೊಂಡು ಬಂದೀನಿ ನಾವು ಉದ್ಯಮ ಬೆಳೀಲಿಕ್ಕೆ. ಎರಡನೇದು ಹೇಳಿದ್ದಾರೆ, ಅವರು ಭಾರತ ಮಾತಾಕ್ಕೆ ಜೈ ಅಂತ ಹೇಳ್ತಾರೆ, ಮೋದಿಜಿಗೆ ಬೈತಾರೆ ಅಂತ. ಏನು ವಿಚಾರಗಳು? ಭಾರತ ಮಾತಾಕ್ಕೆ ಜೈ, ಭಾರತ ಮಾತೆಯನ್ನು ಯಾರಿಗಾದರೂ ಪೇಟೆಂಟ್ ಕೊಟ್ಟಿದ್ದೀವ ನಾವು? ನಾವು ಭಾರತದವರು, ನಮ್ಮ ಭಾರತ ಮಾತೆ ಅಂದರೆ ನಮ್ಮ ತಾಯಿ. ಅದನ್ನು ಕಾಂಗ್ರೆಸ್ ಪಕ್ಷದವರು ಹೇಳಬಾರ್ದಂತ ಯಾರಾದರೂ ಪೇಟೆಂಟ್ ಕೊಟ್ಟಿದ್ದೀವ? ನಾವೆಲ್ಲ ಭಾರತೀಯರು ಸ್ವಾಮಿ, ನಮಗೆಲ್ಲ ಹಕ್ಕಿದೆ ಭಾರತ ಮಾತಾಕ್ಕೆ ಜೈ ಅಂತ ಹೇಳಲಿಕ್ಕೆ. ನಮ್ಮ ಉಸಿರಿರುವಾಗ ನಾವು ಭಾರತ ಮಾತಾಕ್ಕೆ ಜೈ ಅಂತ ಹೇಳ್ತೀವಿ. ನಮ್ಮ ಉಸಿರಿರುವಾಗ ಹಿಂದೂ ಧರ್ಮ ನನ್ನ ಧರ್ಮ ಅಂತ ಹೇಳ್ತೀನಿ. ನಾನು ಬಿಡುವುದಿಲ್ಲ, ಅದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇನ್ನೊಬ್ಬರ ಧರ್ಮವನ್ನು ಹೀಯಾಳಿಸುವಂಥ ಕೆಲಸ ನಾವು ಮಾಡೋದಿಲ್ಲ. ಈ ದೇಶದಲ್ಲಿ ಬಾಳಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಭಾರತ ಮಾತೆಗೆ ಜೈ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಹೌದು, ಹೇಳ್ತೇವೆ. ಶ್ರೀಮಾನ್ ನರೇಂದ್ರ ಮೋದಿಯವರನ್ನು ವೈಯಕ್ತಿಕವಾಗಿ ಎಲ್ಲಿ ಕೂಡ ದೂಷಣೆ ಮಾಡಲಿಲ್ಲ.